ಸಾರಿಗೆ ಇಲಾಖೆಯ ಕಚೇರಿಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಇನ್ನು ಜಿಲ್ಲಾ ಸಾರಿಗೆ ಪ್ರಾಧಿಕಾರದ ಒಪ್ಪಿಗೆ ಇಲ್ಲದೆ ಸಾರ್ವಜನಿಕರ ಅಹವಾಲನ್ನು ಕೂಡ ಕೇಳದೆ ಏಕಾಏಕಿ ಬಸ್ ದರ ಏರಿಕೆ ಮಾಡಿರುವ ಕ್ರಮಕ್ಕೆ ಸಾರ್ವಜನಿಕರು ಸಭೆಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಮಂಗಳೂರಿನ ಸಾರಿಗೆ ಇಲಾಖೆಯ ಕಚೇರಿಯಲ್ಲಿ ಸಾರಿಗೆ ಇಲಾಖೆಯ ಪ್ರಭಾರ ಉಪಾಯುಕ್ತ ಜಾನ್ ಮಿಸ್ಕಿತ್ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರು ಖಾಸಗಿ ಬಸ್ ದರ ಏರಿಕೆಯ ಕ್ರಮದ ಬಗ್ಗೆ ಸಭೆಯ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಭಾರ ಉಪಾಯುಕ್ತೆ ಜಾನ್ ಮಿಸ್ಕಿತ್, ಈ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯು ಜಿಲ್ಲಾಧಿಕಾರಿಯ ಗಮನ ಸೆಳೆದಿತ್ತು. ಅದರಂತೆ ಜಿಲ್ಲಾಧಿಕಾರಿಯವರು ಸಂಘಕ್ಕೆ ನೋಟಿಸ್ ಜಾರಿಗೊಳಿಸಿದ್ರು. ಅದರ ವಿರುದ್ಧ ಮಾಲಕರ ಸಂಘವು ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿತ್ತು. ಅದರಂತೆ ರಾಜ್ಯ ಸಾರಿಗೆ ಪ್ರಾಧಿಕಾರವು ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಸ್ಪಷ್ಟನೆ ಬಯಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರವು ಸಂಘವು ಏಕಪಕ್ಷೀಯವಾಗಿ ಕೈಗೊಂಡ ತೀರ್ಮಾನವನ್ನು ರದ್ದುಗೊಳಿಸಿ ಆದೇಶಿಸಿದೆ. ಅಲ್ಲದೆ ದರ ಏರಿಕೆ ಅಥವಾ ಇಳಿಕೆಯ ಬಗ್ಗೆ ಸಾರಿಗೆ ಪ್ರಾಧಿಕಾರದಲ್ಲಿ ಚರ್ಚೆಯಾಗಬೇಕು ಎಂದು ಸೂಚಿಸಿದೆ ಎಂದವರು ತಿಳಿಸಿದರು. ಇನ್ನು ಬಸ್ಗಳಲ್ಲಿ ಟಿಕೆಟ್ ಕೂಡ ಸರಿಯಾಗಿ ಕೊಡ್ತಿಲ್ಲ, ಕೇಳಿದ್ರೆ ಟಿಕೆಟ್ ಮಿಷನ್ ಹಾಳಾಗಿದೆ, ಚಾರ್ಜ್ ಮಾಡಿಲ್ಲ ಎಂಬ ಉತ್ತರ ನೀಡುತ್ತಾರೆ. ಅಲ್ಲದೆ ರೂಟ್ ತಪ್ಪಿಸಿ ಬಸ್ ಚಲಾಯಿಸುತ್ತಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಸಾರ್ವಜನಿಕರು ಒತ್ತಾಯಿಸಿದ್ರು. ಟಿಕೆಟ್ ಮೆಷಿನ್ ಡ್ರೈವರ್ ಕ್ಯಾಬಿನ್ ಅಲ್ಲಿ ಐಡಲ್ ಇಡ್ತಾರೆ. ಅವರ ಕೈಯಲ್ಲಿ ಅವರ ಇದು ಗುತ್ತಿಗೆಗೆ ಹ್ಯಾಂಗ್ ಮಾಡಿ ಯಾವಾಗಲೂ ಎಲೆಕ್ಟ್ರಾನಿಕ್ ಟಿಕೆಟ್ ಮೆಷಿನ್ ಇಲ್ಲ. ಯಾವ ಪ್ಯಾಸೆಂಜರ್ ನನ್ನಂತ ಪ್ಯಾಸೆಂಜರ್ ಇನ್ಸಿಸ್ಟ್ ಮಾಡುವಾಗ ಮಾತ್ರ ಡ್ರೈವರ್ ಕೋಣೆಗೆ ಹೋಗಿ ಎಲೆಕ್ಟ್ರಾನಿಕ್ ಮೆಷಿನ್ ತಂದು ಟಿಕೆಟ್ ಇಶ್ಯೂ ಮಾಡ್ತಾರೆ. ಬೇರೆ ಪ್ಯಾಸೆಂಜರ್ ಗೆ ಮಾಡುತ್ತಿಲ್ಲ. ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದೇವೆ, ಕೇಸ್ ಬರ್ದಿದ್ದೇವೆ, ನಿಮ್ಮ ಹತ್ರ ಕಳಿಸಿದ್ದೇವೆ, ಎಲ್ಲ ಮಾಡಿದ್ದೇವೆ. ಯು ಆರ್ ಟೇಕನ್ ದ ಆಕ್ಷನ್, ರೈಟ್? Are you happy with that? I am happy. But listen to me. I will not continue. I will not stop. What I am saying is, you don't have any 24/7 monitoring system. Unless if you why are you sitting on the route number so that you can take action. ಇನ್ನು ಬಸ್ಗಳ ನಿರ್ದಿಷ್ಟ ರೂಟ್ ಮತ್ತು ಹೆಸರು ತಿಳಿಸಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ್ರು. A lot of bus stops are there. ಈ ಬಸ್ಸುಗಳು ಯಾರಲ್ಲಿ ನಿಲ್ಲುವುದಿಲ್ಲ, ಹಿಂದೆ ಅಥವಾ ಮುಂದೆ ನಿಲ್ಲಿಸಿರಿ. ವೆದರ್ ಯು ಗಾಟ್ ಎ ಪವರ್ ಆರ್ ಟ್ರಾಫಿಕ್ ಪೊಲೀಸ್. ಹೇಳ್ತೇನೆ ನಾನು, ಒಂದು ಬಸ್ ಪರ್ಮಿಟ್ ಕೊಡಬೇಕಾದ್ರೆ ಇಂಟರ್ಮೀಡಿಯೇಟ್ ಸ್ಟಾಪ್ಸ್ ಅವ್ರು ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಈ ಬಸ್ ಸ್ಟಾಪಿಗೆ, ಈ ಟೈಮಲ್ಲಿ ಈ ಬಸ್ ಸ್ಟಾಪಿಗೆ ಸ್ಟಾಪ್ ಮಾಡಿ ಹೋಗ್ಬೇಕು ಇದೆ. ಪರ್ಮಿಟ್ ಒಂದು ಬೇಕಾದ್ರೆ ಯಾರು ಬೇಕಂದ್ರೆ ತಗೊಳ್ಳಿ, ವಿತ್ ಟೈಮಿಂಗ್ ಅಂಡ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಇದೆ. ಆ ಸ್ಟಾಪಲ್ಲಿ ನಿಲ್ಲಿಲ್ಲ ಅಂದರೆ ಈಗ 2 ಮೀಟರ್ ಮುಂದೆ ಹೋದ್ನಾ ಹಿಂದೆ ಹೋದ್ನಾ ಅದಲ್ಲ. ಈಗ ಸಪೋಸ್ ಇಲ್ಲಿಂದ ಹೋದಾಗ ನಿಮಗೆ ಹಂಪನಕಟ್ಟೆ ಸ್ಟಾಪಲ್ಲಿ ಅಥವಾ ನಮ್ಮ ಇಲ್ಲಿ ಸುಕೇಟು ಅವ್ರ ಮೇಲೆ ಇದರಲ್ಲಿ ಎರೋಸಿಸ್ ನಿಲ್ಲಿಸಲಿಲ್ಲ ಅಂದರೆ ನಿಲ್ಲಿಲ್ಲ ಅಲ್ಲಿ ಬಸ್. ಸಭೆಯಲ್ಲಿ ಇತರ ಅಧಿಕಾರಿಗಳು ಭಾಗಿಯಾಗಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.